ಹೋರಾಟ ಯುವಕನ ಆತ್ಮಹತ್ಯೆ ಮಾಡಿದ್ದು ಗಲಭೆಗೆ ಕಾರಣ. ಸರ್ಕಾರಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಗೆ ಒತ್ತಾಯಿಸಿ ಮರಾಠ ಸಮುದಾಯ ನಡೆಸುತ್ತಿರುವ ಪ್ರತಿಭಟನೆ ಸೋಮವಾರ ಮತ್ತೆ ತೀವ್ರಗೊಂಡಿದೆ. ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ಪ್ರತಿಭಟನಾಕಾರನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಪುಣೆಯಲ್ಲಿ ನಡೆದ ಹಿಂಸಾಚಾರದಲ್ಲಿ 40 ಸರ್ಕಾರಿ ಬಸ್ಸುಗಳು ಹಾಗೂ ಇತರೆ 40 ವಾಹನಗಳಿಗೆ ಬೆಂಕಿ ಹಚ್ಚಲಾಗಿದೆ. ಮರಾಠ ಕ್ರಾಂತಿ ಮೋರ್ಚಾ ಈ ಕೃತ್ಯ ನಡೆಸಿದೆ ಎಂದು ಪೊಲೀಸರು ಅನುಮಾನಿಸಿದ್ದಾರೆ. ಪುಣೆ ಸಮೀಪ ಚಕನ್ ಎಂಬಲ್ಲಿ ಕಿಡಿಗೇಡಿಗಳು ಸಿಕ್ಕ ವಾಹನಗಳಿಗೆ ಬೆಂಕಿ ಹಚ್ಚಿ ಕಲ್ಲೆಸೆದು ಹಾನಿ ಮಾಡಿದ್ದಾರೆ. ಇದರ ಜೊತೆಗೆ ಪುಣೆ ನಾಸಿಕ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಲಾಗಿದೆ. ಈ ಘಟನೆ ಹಿನ್ನೆಲೆಯಲ್ಲಿ ಪುಣೆಯ ಗ್ರಾಮಾಂತರ ಪೊಲೀಸರು ನಿಷೇಧಾಜ್ಞೆ ವಿಧಿಸಿದ್ದಾರೆ. ಮಹಾರಾಷ್ಟ್ರ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಮೀಸಲು ವಿವಾದಕ್ಕೆ ಸಂಬಂಧಿಸಿದಂತೆ ದೇವೇಂದ್ರ ಫಡ್ನವೀಸ್ ನೇತೃತ್ವದ ಸರ್ಕಾರ ವಿಳಂಬ ನೀತಿ ಅನುಸರಿಸುತ್ತಿದೆ ಎಂದು ಟೀಕಿಸಿದೆ. ಜೊತೆಗೆ ಕೂಡಲೇ ಮೀಸಲಾತಿ ಕುರಿತು ನಿರ್ಧಾರ ಪ್ರಕಟಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆದೇಶಿಸಬೇಕು ಎಂದು ರಾಜ್ಯಪಾಲ ವಿದ್ಯಾಸಾಗರ್ ರಾವ್ಗೆ ಮನವಿ ಸಲ್ಲಿಸಿದೆ. ಕಾಂಗ್ರೆಸ್ ಮುಖ್ಯಸ್ಥ ಅಶೋಕ್ ಚವಾಣ್ ನೇತೃತ್ವದ ಕಾಂಗ್ರೆಸ್ ನಿಯೋಗ ಸೋಮವಾರ ರಾಜ್ಯಪಾಲರನ್ನ ಭೇಟಿಯಾಗಿ ಈ ಮನವಿ ಸಲ್ಲಿಸಿದೆ. ಜೊತೆಗೆ ಅಮಾಯಕ ಮರಾಠ ಪ್ರತಿಭಟನಾಕಾರರ ವಿರುದ್ಧ ಕೇಸುಗಳನ್ನು ಕೂಡಲೇ ವಾಪಸ್ಸು ಪಡೆಯುವಂತೆಯೂ ಆಗ್ರಹಿಸಿದೆ. ಇನ್ನೊಂದೆಡೆ ಸರ್ಕಾರವು ರಾಜ್ಯ ಹಿಂದುಳಿದ ಆಯೋಗದ ವರದಿಗೆ ಕಾಯದೆ ಮೀಸಲು ಘೋಷಿಸಬೇಕು ಎಂದು ಶಿವಸೇನೆ ಆಗ್ರಹಿಸಿದೆ. ರಾಜ್ಯ ಸರ್ಕಾರಕ್ಕೆ ಮರಾಠ ಮೀಸಲು ವಿಚಾರಕ್ಕೆ ಸಂಬಂಧಿಸಿದಂತೆ ಔರಂಗಾಬಾದ್ನಲ್ಲಿ 35 ವರ್ಷದ ವ್ಯಕ್ತಿಯೊಬ್ಬ ಚಲಿಸುತ್ತಿದ್ದ ರೈಲಿನ ಎದುರಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮೀಸಲು ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ತಾನು ಈ ಕೃತ್ಯವೆಸಗುತ್ತಿರುವುದಾಗಿ ಆತ ಫೇಸ್ಬುಕ್, ವಾಟ್ಸ್ಆಪ್ನಲ್ಲಿ ಸಂದೇಶ ಅಪ್ಲೋಡ್ ಮಾಡಿದ್ದ. ಇದೇ ವೇಳೆ ಮೀಸಲು ವಿಚಾರದ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳುವವರೆಗೆ ಮೃತದೇಹ ಪಡೆದುಕೊಳ್ಳುವುದಿಲ್ಲ ಎಂದು ಆತನ ಕುಟುಂಬ ಸದಸ್ಯರು ಪಟ್ಟು ಹಿಡಿದಿದ್ದಾರೆ. ಬಸ್ರೂರು ದೇವಳದಲ್ಲಿ ಆಭರಣ ಕಳವು, 2 ಲಕ್ಷ ರೂಪಾಯಿ ಮೌಲ್ಯದ ಆಭರಣ, ವೃತ್ತಿಪರ ತಂಡದಿಂದ ಕೃತ್ಯ ಶಂಕೆ. ಬಸ್ರೂರು ಶ್ರೀ ಮಹತೋಬಾರ ಮಹಲಿಂಗೇಶ್ವರ ದೇವಸ್ಥಾನದ ದುರ್ಗಾ ಪರಮೇಶ್ವರಿ ದೇವಿ ಮತ್ತು ಗಣಪತಿಯ ಬೆಳ್ಳಿಯ ಮುಖವಾಡವನ್ನ ಕಳವುಗೆಯಲಾಗಿದೆ. ಕಳವಾದ ಸೊತ್ತುಗಳ ಮೌಲ್ಯ 2 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಕಳ್ಳರು ಮುಖ್ಯ ಗರ್ಭಗುಡಿ ಬಾಗಿಲು ಒಡೆಯುವ ಮುನ್ನ ದೇವಸ್ಥಾನದ ಹೊರ ಆವರಣದಲ್ಲಿರುವ ಅರ್ಚಕರ ಕೊಠಡಿಗೆ ಹೊರಗಿನಿಂದ ಚಿಲಕ ಹಾಕಿದ್ರು. ಗರ್ಭಗುಡಿಯಲ್ಲಿದ್ದ ಇತರ ಚಿನ್ನಾಭರಣವನ್ನ ಸ್ಟ್ರಾಂಗ್ ರೂಮ್ನಲ್ಲಿಟ್ಟ ಕಾರಣ ಸುರಕ್ಷಿತವಾಗಿದೆ. ಈ ದೇವಿಯ ಗುಡಿಯಲ್ಲಿ ಇದೆಯಲ್ಲ ಅದನ್ನೆಲ್ಲ ಬಟ್ಟೆಯಲ್ಲಿ ರಬ್ ಮಾಡಿದ್ದಾರೆ. ಅಂದರೆ ಆ ಬೆರಳಚ್ಚು ಅದನ್ನು ಅವರ ಪ್ರೊಫೆಷನಲ್ ಕ್ರಿಮಿನಲ್ಸ್ ಅಂತ ಇದ್ದಾರೆ. ಆಮೇಲೆ ಅದನ್ನೆಲ್ಲ ಸಿಕ್ಕಿದೆ, ಅದೆಲ್ಲ ಅವರ ಪ್ರೋಸೆಸ್ ಎಲ್ಲ ಇದೆ. ಎಷ್ಟು ಕಳವಾಯಿತು? ಕಳವಾಗಿರೋದು 2 kg ಮುಖವಾಡಗಳು ಗಣಪತಿದು. ಆ ಗಣಪತಿ ಪ್ರಭಾವಳಿ ಮಾತ್ರ 3 kg, 1 kg ಕೊಟ್ಟಿದ್ದು 3 kg ಗಣಪತಿ. ನಮ್ದು ಹೋಗಿರೋದೀಗ 2 kg. ಅಂದಾಜು ಸುಮಾರು 2 ಲಕ್ಷ ರೂಪಾಯಿ. ಗರ್ಭಗುಡಿಯಲ್ಲಿ ಸೈರನ್ ಇರುವುದನ್ನ ಅರಿಯದ ಕಳ್ಳರು ಗರ್ಭಗುಡಿಗೆ ನುಗ್ಗಿದ್ದು ಸೈರನ್ ಮೊಳಗಿದಾಗ ಪರಾರಿಯಾಗಿದ್ದಾರೆ. ಕಳ್ಳರು ದೇವಿ ಗುಡಿಯಲ್ಲಿ ಕದ್ದ ಬಳಿಕ ಬೆರಳತ್ತು ಬೀಳದಂತೆ ಬಟ್ಟೆಯಿಂದ ಅಳಿಸಿದ್ದಾರೆ ಎನ್ನಲಾಗಿದೆ. ವೃತ್ತಿಪರ ತಂಡದ ಕೃತ್ಯ ಇದು ಎಂದು ಶಂಕಿಸಲಾಗಿದೆ. ಕುಂದಾಪುರ ಗ್ರಾಮಾಂತರ ಠಾಣೆ ಎಸ್ಐ ಶ್ರೀಧರ್ ನಾಯ್ಕ್ ಹಾಗೂ ಸಿಬ್ಬಂದಿ ಭೇಟಿ ನೀಡಿದ್ದಾರೆ. ಶ್ವಾನದಳ, ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಉಡುಪಿ ಜಿಲ್ಲಾ ಹೆಚ್ಚುವರಿ ಎಸ್ಪಿ ಕುಮಾರಚಂದ್ರ, ಕುಂದಾಪುರ ಡಿವೈಎಸ್ಪಿ ದಿನೇಶ್ ಕುಮಾರ್, ಸಿಪಿಐ ಮಂಜಪ್ಪ, ಡಿಆರ್ ಮೊದಲಾದ ಅಧಿಕಾರಿಗಳು ಭೇಟಿ ನೀಡಿದ್ದು ಸಿಸಿ ಕ್ಯಾಮೆರಾ ಪರಿಶೀಲನೆ ನಡೆಸಿದ್ದಾರೆ.
40 ಲಕ್ಷ ಅಕ್ರಮ ಆಸಾಮಿಗಳು. ಅಸ್ಸಾಂನಲ್ಲಿ ಬಿರುಗಾಳಿ ಸೃಷ್ಟಿಸಿದ ರಾಷ್ಟ್ರೀಯ ಪೌರತ್ವ ಸ್ಥಿತಿಗತಿ ಕರಡು. ಬಿಜೆಪಿ ವಿರುದ್ಧ ಸಿಡಿದ ಪ್ರತಿಪಕ್ಷ. ಪಾತ್ರವಿಲ್ಲ ಎಂದ ರಾಜನಾಥ್. ಅಸ್ಸಾಂನ 3.29 ಕೋಟಿ ಪ್ರಜೆಗಳ ಪೈಕಿ 40 ಲಕ್ಷ ಜನರ ಪೌರತ್ವ ಈಗ ಪ್ರಶ್ನಾರ್ಹವಾಗಿದೆ. ಅವರು ಪೌರತ್ವದ ಅರ್ಹತೆಯನ್ನ ಸಾಬೀತುಪಡಿಸುವ ದಾಖಲೆಯನ್ನ ಹೊಂದಿಲ್ಲ. ಇದು ಸೋಮವಾರ ಪ್ರಕಟವಾದ ಬಹುನಿರೀಕ್ಷಿತ ರಾಷ್ಟ್ರೀಯ ಪೌರತ್ವ ನೋಂದಣಿಯ ಅಂತಿಮ ಕರಡಿನಲ್ಲಿ ಬಯಲಾದ ಸಂಗತಿ. ಭಾರತೀಯ ರಿಜಿಸ್ಟ್ರಾರ್ ಜನರಲ್ ಶೈಲೇಶ್ ಅವರು ಸೋಮವಾರ ಪ್ರಕಟಿಸಿದ ಈ ಪಟ್ಟಿಯಲ್ಲಿ 40 ಲಕ್ಷ ಮಂದಿಯ ಹೆಸರೇ ಇಲ್ಲದಿರುವುದು ಇವರು ಅಕ್ರಮ ವಲಸಿಗರಿರಬಹುದೇ ಎಂಬ ಸಂಶಯವನ್ನ ಹುಟ್ಟಿಸಿದೆ. ಜೊತೆಗೆ ಭಾರಿ ರಾಜಕೀಯ ಗುದ್ದಾಟಕ್ಕೂ ಕಾರಣವಾಗಿದೆ. ಇದು ರಾಜಕೀಯ ಲಾಭಕ್ಕಾಗಿ ಜನರನ್ನ ವಿಭಜಿಸುವ ಬಿಜೆಪಿ ಗೇಮ್ ಪ್ಲಾನ್ ಎಂದು ಪ್ರತಿಪಕ್ಷಗಳು ಆರೋಪಿಸಿದ್ರೆ, ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರು ಇದು ಸುಪ್ರೀಂ ಕೋರ್ಟ್ ನಿರ್ದೇಶನದಲ್ಲಿ ನಡೆದ ಸಮೀಕ್ಷೆ, ಕೇಂದ್ರದ ಪಾತ್ರವಿಲ್ಲ ಎಂದು ಸಮಜಾಯಿಷಿ ನೀಡಿದ್ದಾರೆ. ರಾಜ್ಯಸಭೆಯಲ್ಲೂ ಈ ವಿಷಯ ಗದ್ದಲ ಸೃಷ್ಟಿಸಿದೆ. ಯಾರೀ 40 ಲಕ್ಷ ಮಂದಿ? ಪ್ರಕಟಿತರ ಪಟ್ಟಿಯಲ್ಲಿ ಅನರ್ಹರ ವಿವರಗಳಿಲ್ಲ. ಅದನ್ನ ವೈಯಕ್ತಿಕವಾಗಿ ತಿಳಿಸಲಾಗ್ತದೆ. ಇನ್ನು ಜನರಲ್ ಎನ್ಆರ್ಸಿ ಸೇವಾ ಕೇಂದ್ರಗಳಿಗೆ ಹೋಗಿ ಕಾರಣಗಳನ್ನ ಕಂಡುಕೊಳ್ಳಬಹುದು. ಅನುಮಾನಾಸ್ಪದ ಮತದಾರರು, ಅವರ ವಂಶಸ್ಥರು, ವಿದೇಶಿ ಟ್ರಿಬ್ಯುನಲ್ಗಳಲ್ಲಿ ಕೇಸು ಹೊಂದಿದವರು, ಅವರ ವಂಶಸ್ಥರನ್ನ ಅನರ್ಹಗೊಳಿಸಲಾಗಿದೆ. ಆಗಸ್ಟ್ 30ರಿಂದ ಸೆಪ್ಟೆಂಬರ್ 28ರವರೆಗೆ ಆಕ್ಷೇಪ ಸಲ್ಲಿಸಲು ಅವಕಾಶವಿದೆ. ಎನ್ಆರ್ಸಿ ವರದಿ ಹಿನ್ನೆಲೆ ಅಸ್ಸಾಂನಲ್ಲಿ ಅಕ್ರಮ ಬಾಂಗ್ಲಾದೇಶಿಯರು ಹೆಚ್ಚುತ್ತಿದ್ದಾರೆ ಎಂಬ ದಾವೆಗಳ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ 2014ರ ಡಿಸೆಂಬರ್ 7ರಂದು ಎನ್ಆರ್ಸಿ ಪರಿಷ್ಕರಣೆಗೆ ಸೂಚಿಸಿ 2018ರ ಜುಲೈ 30ರ ಅಂತಿಮ ಗಡುವು ನೀಡಿತ್ತು. ಇನ್ನು ಎನ್ಆರ್ಸಿ ಪರಿಷ್ಕರಣೆಗೆ 2005ರಲ್ಲೇ ನಿರ್ಧಾರ ಕೈಗೊಂಡಿದ್ದು 2013ರಲ್ಲಿ ಪ್ರಕ್ರಿಯೆ ಶುರುವಾಗಿತ್ತು. 2015ರ ಮೇನಲ್ಲಿ ಅರ್ಜಿ ಸಲ್ಲಿಕೆ ಪರಿಶೀಲನೆ ಆರಂಭಗೊಂಡಿತು. ಇನ್ನು 2017ರ ಡಿಸೆಂಬರ್ 31ರಂದು ಮೊದಲ ಕರಡು ಸಲ್ಲಿಕೆ. ಅದರಲ್ಲಿ 1.90 ಕೋಟಿ ಜನರ ಹೆಸರು ಇರಲಿಲ್ಲ. ಅರವತ್ನಾಲ್ಕು ಜನಪ್ರತಿನಿಧಿಗಳ ಮೇಲೆ ಅಪಹರಣ ಕೇಸ್. ದೇಶದಾದ್ಯಂತ ಮಾನವ ಕಳ್ಳ ಸಾಗಾಣಿಕೆ, ಮಕ್ಕಳ ಕಳ್ಳರ ಪ್ರಕರಣಗಳ ಸದ್ದು. ಉಮಾನಾಥ್ ಎ ಕೋಟ್ಯಾನ್ ಮೇಲೆ ಪ್ರಕರಣ. ಮಕ್ಕಳ ಕಳ್ಳರು ಮತ್ತು ಮಾನವ ಕಳ್ಳ ಸಾಗಾಣಿಕೆ ಕುರಿತಂತೆ ಇಡೀ ದೇಶ ಭಾರಿ ಸುದ್ದಿಯಲ್ಲಿರುವಾಗಲೇ ಜನರನ್ನಾಳುವ ಜನಪ್ರತಿನಿಧಿಗಳು ಅಪಹರಣ ಕೇಸು ಹೊತ್ತು ತಿರುಗುತ್ತಿದ್ದಾರೆ ಎಂಬ ಆಘಾತಕಾರಿ ಅಂಶ ಬಯಲಾಗಿದೆ. ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ನಡೆಸಿರುವ ಸರ್ವೆಯಲ್ಲಿ ಈ ಅಂಶ ಬಹಿರಂಗಗೊಂಡಿದೆ. ಸದ್ಯ ದೇಶದಲ್ಲಿ ಒಟ್ಟು 4856 ಶಾಸಕರು ಮತ್ತು ರಾಜ್ಯಸಭೆಯಲ್ಲೂ ಸೇರಿ 770 ಸಂಸತ್ ಸದಸ್ಯರಿದ್ದಾರೆ. ಇವರಲ್ಲಿ 1024 ಮಂದಿ ಶಾಸಕರು ಹಾಗೂ ಸಂಸದರು ನಾನಾ ರೀತಿಯ ಅಪರಾಧ ಪ್ರಕರಣಗಳನ್ನ ಹೊತ್ತಿದ್ದಾರೆ. ಈ ಅಪರಾಧ ಪ್ರಕರಣ ಹೊಂದಿರುವವರಲ್ಲಿ 64 ಮಂದಿ ಅಪಹರಣ ಕೇಸು ಎದುರಿಸುತ್ತಾರೆ ಎಂದು ಎಡಿಆರ್ ತಿಳಿಸಿದೆ. ಇನ್ನು ಕರ್ನಾಟಕದಲ್ಲಿ ಒಬ್ಬ ಶಾಸಕ ಮಾತ್ರ ಅಪಹರಣ ಕೇಸು ಎದುರಿಸುತ್ತಿದ್ದಾರೆ. ಮೂಡಬಿದಿರೆಯ ಬಿಜೆಪಿ ಶಾಸಕ ಉಮಾನಾಥ್ ಎ ಕೋಟ್ಯಾನ್ ಅವರು ಐಪಿಸಿ ಸೆಕ್ಷನ್ 363ರಂತೆ ಅಪಹರಣ ಪ್ರಕರಣವನ್ನ ಎದುರಿಸುತ್ತಿದ್ದಾರೆ. ಇವರನ್ನ ಬಿಟ್ಟರೆ ರಾಜ್ಯದ ಇತರ ಯಾವುದೇ ರಾಜಕಾರಣಿ ವಿರುದ್ಧ ಅಪಹರಣದ ಕೇಸಿಲ್ಲ. ದೇಶದ ಹಲವಾರು ಸಂಸದ ಶಾಸಕರ ಮೇಲೂ ಅಪಹರಣದ ಪ್ರಕರಣ, ಪ್ರತಿಯೊಬ್ಬ ಶಾಸಕರ ಮೇಲೆ ಕೇಸು. ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ ನಡೆಸಿರುವ ಸರ್ವೆಯಿಂದ ಬಹಿರಂಗ.
ಅತ್ಯಾಚಾರಿಗಳಿಗೆ ಗಲ್ಲು, ಮಸೂದೆಗೆ ಲೋಕಸಭೆಯಲ್ಲಿ ಪಕ್ಷಭೇದ ಮರೆತು ಧ್ವನಿ ಮತದ ಒಪ್ಪಿಗೆ. 12 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಎಸಗುವವರಿಗೆ ಗಲ್ಲು ಶಿಕ್ಷೆ ವಿಧಿಸುವ ಮಸೂದೆಗೆ ಲೋಕಸಭೆ ಸೋಮವಾರ ಅಂಗೀಕಾರ ನೀಡಿದೆ. ಅದು ಸದ್ಯ ಹೊರಡಿಸಲಾಗಿರುವ ಅಧ್ಯಾದೇಶ ಸ್ಥಾನದಲ್ಲಿ ಜಾರಿಯಾಗಲಿದೆ. ಜಮ್ಮು ಮತ್ತು ಕಾಶ್ಮೀರದ ಕಥುವಾದಲ್ಲಿ ಬಾಲಕಿ ಮೇಲೆ ಮತ್ತು ಉತ್ತರ ಪ್ರದೇಶದ ಉನ್ನಾವ್ನಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣ ತೀವ್ರ ವಿವಾದ ಸೃಷ್ಟಿಸಿದ ಬಳಿಕ ಕೇಂದ್ರ ಸರ್ಕಾರ ಈ ಬಗ್ಗೆ ಅಧ್ಯಾದೇಶ ಹೊರಡಿಸಿತ್ತು. ಕ್ರಿಮಿನಲ್ ಕಾನೂನು ತಿದ್ದುಪಡಿ ಮಸೂದೆ 2018ಕ್ಕೆ ಪಕ್ಷಭೇದ ಮರೆತು ಎಲ್ಲ ಸಂಸದರು ಧ್ವನಿ ಮತದಿಂದ ಅಂಗೀಕಾರ ನೀಡಿದ್ದಾರೆ. ಆದರೆ ವಿಪಕ್ಷಗಳ ಕೆಲವು ಸದಸ್ಯರು ಅಧ್ಯಾದೇಶ ಮೂಲಕ ಇಂತಹ ಕಾನೂನು ಜಾರಿ ಮಾಡುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. 2.5 ಗಂಟೆಗಳ ಕಾಲ ನಡೆದ ಚರ್ಚೆಗೆ ಉತ್ತರಿಸಿದ ಕೇಂದ್ರ ಗೃಹ ಖಾತೆ ಸಹಾಯಕ ಸಚಿವ ಕಿರಣ್ ರಿಜಿಜು, ಅಪ್ರಾಪ್ತ ವಯಸ್ಸಿನ ಬಾಲಕಿಯರನ್ನ ರಕ್ಷಿಸಲು ಇಂತಹ ಕ್ರಮ ಅಗತ್ಯ ಎಂದು ಸಮರ್ಪಿಸಿಕೊಂಡ್ರು. ಇನ್ನು ಡೆಪ್ಯೂಟಿ ಸ್ಪೀಕರ್ ಎಂ ತಂಬಿದೊರೈ ಮಾತನಾಡಿ, ಹೊಸ ಕಾನೂನಿನ ಬಗ್ಗೆ ವ್ಯಾಪಕ ಪ್ರಚಾರವಾಗಬೇಕು ಎಂದರು. ಚರ್ಚೆಯಲ್ಲಿ ಭಾಗವಹಿಸಿದ ಸಿಪಿಎಂನ ಪಿಕೆ ಶ್ರೀಮತಿ ಟೀಚರ್, ಸಂತ್ರಸ್ತ ಬಾಲಕಿಯರಿಗೆ ನೆರವು ನೀಡಲು 3,000 ಕೋಟಿ ರೂಪಾಯಿ ಮೊತ್ತದ ನಿರ್ಭಯ ನಿಧಿ ಬಳಕೆ ಮಾಡಿಕೊಳ್ಳಬೇಕು ಎಂದು ಕೇಂದ್ರಕ್ಕೆ ಸಲಹೆ ನೀಡಿದ್ರು.